ಮುದರಂಗಡಿಯಲ್ಲಿ ಬಿಜೆಪಿ ಆಡಳಿತ ವೈಖರಿ ವಿರುದ್ಧ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಐವನ್ ಡಿಸೋಜಾ ಅವರು ಅಭಿವೃದ್ಧಿಗಾಗಿ ರಾಜಕೀಯ ಬೇಕು, ಆದರೆ ಅಭಿವೃದ್ಧಿಗೆ ಹಾನಿ ಎಸಗುವಂತಹ ಕೊಳಕು ರಾಜಕೀಯ ತರವಲ್ಲ. ಇಂತಹ ಕೆಟ್ಟ ರಾಜಕೀಯ ನಡೆಸಿದಂತ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯ ಶಿಲ್ಪಾ ಸುವರ್ಣ ಅವರ ಮನೆಯ ಮುಂದೆಯೇ ಅವರ ವಿರುದ್ಧವೇ ಘೋಷಣೆ ಕೂಗ್ತೇನೆ ಅಂತ ಕಿಡಿಕಾರಿದ್ರು. ಅಂಗಡಿಯವರು ಬಿಡಬಾರದು, ಸ್ವಂತ ಉದ್ದೇಶಕ್ಕಾಗಿ ಇಲ್ಲಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಶಿಲ್ಪಾ ಸುವರ್ಣ ಅವರು ತಮ್ಮ ಸ್ವಂತ ಉದ್ದೇಶಕ್ಕಾಗಿ, ತನ್ನ ಸ್ವಂತ ಹಿತಾಸಕ್ತಿಗಾಗಿ 40 ಲಕ್ಷ ರೂಪಾಯಿಯನ್ನ ವಿನಿಯೋಗ ಮಾಡಿ ಪಂಚಾಯತ್ ಕಟ್ಟಡವನ್ನ ಕಳೆದ 1 ವರ್ಷದಿಂದ ಆಗದಂತೆ ತಡೆಯುವಲ್ಲಿ ಯಶಸ್ವಿ ಆದರು. ರಾಜಕೀಯ ಮಾಡಬೇಕು ಜನರಿಗೋಸ್ಕರ, ಅಧಿಕಾರ ಶಾಶ್ವತ ಅಲ್ಲ. ಇನ್ನು ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಬೆಳಪು ದೇವಿ ಪ್ರಸಾದ್ ಶೆಟ್ಟಿ, ನವೀನ್ ಚಂದ್ರ ಸುವರ್ಣ, ಡೇವಿಡ್ ಡಿಸೋಜಾ, ನವೀನ್ ಚಂದ್ರ ಜೆ ಶೆಟ್ಟಿ ಸಹಿತ ತಾಲೂಕು ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯತ್ ಸದಸ್ಯ ಶಿಲ್ಪಾ ಸುವರ್ಣ ಅವರಿಗೆ